ಪುತ್ತೂರಿನಲ್ಲಿ ಒಂದು ಬಹಳ ವಿಭಿನ್ನವಾದ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈಗಾಗಲೇ ಅನೇಕ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿರುವಂತಹ ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನ 10ನೇ ವರ್ಷದ ಸಂಭ್ರಮ ಅಂದರೆ ದಶಮ ಸಂಭ್ರಮ ಕಾರ್ಯಕ್ರಮ ಇವತ್ತು ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಡೀತಾ ಇದೆ. ಸಾವಿರಾರು ಮಂದಿ 25,000ಕ್ಕೂ ಅಧಿಕ ಮಂದಿ ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಿರಂತರವಾಗಿ ಅವರಿಗೆ ಒಂದು ಅನ್ನದಾನದ ವ್ಯವಸ್ಥೆಗಳು ಕೂಡ ನಡೀತಾ ಇದೆ. ನಾವೀಗ ಒಟ್ಟು ಅನ್ನದಾನದ ವ್ಯವಸ್ಥೆ ಅಥವಾ ಈ ಒಂದು ಊಟದ ವ್ಯವಸ್ಥೆಯನ್ನು ಹೇಗೆ ಮಾಡಲಾಗಿದೆ ಅದರ ಬಗ್ಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ನೋಡಬಹುದು, ಇದು ನಾವಿರುವಂತಹ ಜಾಗ ಪಾಕಶಾಲೆ. ಆ ಭಾಗದಲ್ಲಿ ಇಲ್ಲಿ ಬಂದಂತಹ ಅಷ್ಟು ಜನರಿಗೆ ಒದಗಿಸುವಂತಹ ಅನ್ನ ಅಥವಾ ಒಂದು ಆಹಾರದ ವ್ಯವಸ್ಥೆಯನ್ನು ಏನು ಮಾಡಿದ್ದಾರೆ ಅದರ ತಯಾರಿ ಆಗ್ತಾ ಇರುವಂತಹ ಜಾಗ ಇದು. ಅಲ್ಲಿ ನೋಡಬಹುದು ನೀವು, ಅನ್ನವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಿರಂತರವಾಗಿ 8 ಕೌಂಟರ್ಗಳಲ್ಲಿ ಬಂದಂತಹ ಅಷ್ಟು ಮಂದಿಗೆ ಒಂದು ಅನ್ನದ ಅಥವಾ ಅನ್ನ ಸಂತರ್ಪಣೆಗೆ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ನಿರಂತರವಾಗಿ ಅಲ್ಲಿ ಅನ್ನವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಈಗಾಗಲೇ ಪಾಯಸ ಸಿದ್ಧ ಆಗಿದೆ. ಅದನ್ನು ತೆಗೆದುಕೊಂಡು ಹೋಗಿ ಬಡಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಇದು ಇನ್ನೊಂದು ದೊಡ್ಡ ಕೊಪ್ಪರಿಗೆಯನ್ನು ನಾವು ನೋಡ್ತಾ ಇದ್ದೇವೆ. ಇದು ಸಾರು ಇಲ್ಲಿ ತಯಾರಾಗಿದೆ. ಇನ್ನೊಂದಷ್ಟು ಅಡಿಗೆ ಅಲ್ಲಿ ನಡೀತಾ ಇದೆ. ಸೊ ಒಟ್ಟು ವ್ಯವಸ್ಥೆಗಳು ಹೇಗೆ ನಡೀತಾ ಇದೆ ಮಾತನಾಡಿಕೊಳ್ಳೋಣ. ಮೊದಲನೇದಾಗಿ ಇದೆಲ್ಲದರ ಉಸ್ತುವಾರಿಯನ್ನು ನೋಡಿಕೊಳ್ತಾ ಇರುವಂಥವರು ನಮ್ಮ ಜೊತೆಗಿದ್ದಾರೆ, ಅವರ ಜೊತೆಗೆ ಮಾತನಾಡಿಕೊಳ್ಳೋಣ. ಮೊದಲನೇದಾಗಿ ಕೇಶವ ಭಂಡಾರಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದೆ ಸರ್ ವ್ಯವಸ್ಥೆ? ಅನ್ನ ಸಂತರ್ಪಣೆಗೆ ಎಷ್ಟು ಅರೇಂಜ್ಮೆಂಟ್ ಮಾಡಿಕೊಂಡಿದ್ದೀರಿ? ಹೇಗೆ ಆಗ್ತಾ ಇದೆ, ಹೇಗೆ ನಡೀತಾ ಇದೆ? ನಾವು ಒಂದು ಟೋಟಲ್ ಈ ದಶಮೋತ್ಸವ ಸಮಾರಂಭಕ್ಕೆ ಬೇಕಾಗಿ ಒಂದು 25,000 ಜನರದ್ದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈಗ ಆಲ್ರೆಡಿ ಒಂದು 18,000 ಜನ ಈಗ ಆಲ್ರೆಡಿ ಊಟ ಆಗಿದೆ. ಇನ್ನೂ ಒಂದು 5,000 ಜನ ಊಟ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಇನ್ನೂ 5,000 ಜನ ಊಟ ಮಾಡುವಷ್ಟು ನಮ್ಮಲ್ಲಿ ಅಡಿಗೆ ಆದಂಥದ್ದು ಎಲ್ಲ ಅರೇಂಜ್ಮೆಂಟ್ಗಳು ಇವೆ. ಹಾಗೆ ಭಾಳ ಒಂದು ಒಳ್ಳೆಯ ಒಂದು ಕ್ರಮದಲ್ಲಿ ಈ ದಶಮೋತ್ಸವ ನಡೆದಿದೆ ಅಂತೇಳಿ ಹೇಳುವ ಒಂದು ಭಾಳ ಸಂತೋಷ ಇದೆ. ನಮಗೂ ಇದೆ. ನಮ್ಮ ಈ ಪಾಕಶಾಲೆಯ ಒಂದು ಜವಾಬ್ದಾರಿಯನ್ನು ನಮಗೆ 3 ಜನರಿಗೆ ವಹಿಸಿಕೊಟ್ಟಿದ್ದಾರೆ. 3 ಜನರಿಗೆ ಮೈನಾಗಿ ಅಶೋಕ್ ರೈ ಅವರು ಅವರು ಅಶೋಕ್ ರೈ ನಮ್ಮ ಎಜುಕೇಷನ್ ಚಾರಿಟೇಬಲ್ ಅಲ್ಲ, ಇನ್ನೊಬ್ಬರು ಅಶೋಕ್ ರೈ ಅಂತೇಳಿ, ಮತ್ತು ವಾರಿಶನ್ ಜೈನ್ರು, ಮತ್ತು ನಾನು ಕೇಶವ ಭಂಡಾರಿ, ಮತ್ತು ಇನ್ನೊಬ್ಬರು ನಮ್ಮ ಶಿವಪ್ರಸಾದ್. ನಾವು 4-5 ಜನರಿಗೆ ಅದರ ಒಳ್ಳೆಯ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ಜವಾಬ್ದಾರಿಯನ್ನು ನಾವು ಫುಲ್ಲು ನಿರ್ವಹಿಸಿ ಭಾಳ ಒಂದು ಊಟದ್ದು ಎಲ್ಲ ಸಮಾಜ ಬಾಂಧವರು ಬಂದ ಅಂಥ ವ್ಯಕ್ತಿಗಳು ಎಲ್ಲ ಊಟ ಮಾಡಿಕೊಂಡು ಹೋಗಿದ್ದಾರೆ. ಆದರೂ ಸಹ ಅವರು ಭಾಳ ಒಂದು ಒಳ್ಳೆಯ ರುಚಿಕರವಾದ ಊಟವನ್ನು ಕೊಟ್ಟಿದ್ದೀರಿ, ನಿಮಗೆ ದೇವರು ಒಳ್ಳೇದು ಮಾಡಲಿ ಅನ್ನೋ ಒಂದು ಆಶೀರ್ವಾದವೂ ಸಹ ನಮಗೆ ತುಂಬ ಜನ ಬಂದು ಥ್ಯಾಂಕ್ಸ್ ಅಂತ ಹೇಳಿ ಹೋಗಿದ್ದಾರೆ. ಆ ಪ್ರಕಾರ ನಮ್ಮ ಈ 10ನೇ ವರ್ಷದ ದಶಮೋತ್ಸವದ ಒಂದು ವಿಚಾರದಲ್ಲಿ ಭಾಳ ಒಂದು ಮೆಚ್ಚುಗೆ ಆಗುವಂಥ ಒಂದು ಅನ್ನ ಸಂತರ್ಪಣೆಯನ್ನು ನಮ್ಮ ಅಶೋಕ್ ರೈ ಅವರ ನೇತೃತ್ವದಲ್ಲಿ ಇಲ್ಲಿ ಕಿಲೆ ಮೈದಾನದಲ್ಲಿ ನಡೆದಿದೆ ಅಂತ ಹೇಳುವ ವಿಚಾರಕ್ಕೆ ಭಾಳ ಒಂದು ಸಂತೋಷದಲ್ಲಿ ನಾವು ಅವರನ್ನು ಅಭಿನಂದಿಸಬೇಕು ಅನ್ನೋ ಒಂದು ಇಚ್ಛೆಯನ್ನು ನಾವು ಕಲ್ಪಿಸಿಕೊಂಡಿದ್ದೇವೆ. ಸರ್, ಈಗ ಇನ್ನೊಬ್ಬರು ಉಸ್ತುವಾರಿಯನ್ನು ನೀವು ನೋಡಿಕೊಳ್ತಾ ಇದ್ದೀರಿ. ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂದರೆ ಇಷ್ಟು ದೊಡ್ಡ ಜನರಿಗೆ ಬಂದಂಥವ್ರಿಗೆ ಯಾವುದೇ ಕೊರತೆ ಆಗದಾಗೆ ವ್ಯವಸ್ಥೆ? ಒಂದು 25,000 10,000 ಜನ ಜಾಸ್ತಿ ಬಂದರೂ ಅದಕ್ಕೆ ಪೂರ್ವ ತಯಾರಿ ನಾವು ಈಗ ಇಲ್ಲಿ ವ್ಯವಸ್ಥೆಯನ್ನು ಮಾಡಿ ಇಟ್ಟಿದ್ದೇವೆ. ಅದೊಂದು 25,000 ಜನ ಈಗ ಊಟ ಮಾಡುವ ಒಂದು ನಿರೀಕ್ಷೆ ಇದೆ. ಅವರು ಊಟ ಮಾಡಿ ಮನ ತೃಪ್ತಿಯಾಗಿ ನಮ್ಮಲ್ಲಿ ಆ ಯಶಸ್ಸನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನೂ ಒಂದು 4-5,000 ಜನ ಈಗ ಊಟ ಮಾಡಲಿಕ್ಕೆ ಇದ್ದಾರೆ ನಮ್ಮ ಚಪ್ಪಾರದ ಒಳಗೆ ಕಾಯ್ತಾ ಇದ್ದಾರೆ. ಅಲ್ಲಿ ಸಭಾ ಕಾರ್ಯಕ್ರಮ ಆಗ್ತಾ ಇದೆ. ಅದು ಆದ ಕೂಡಲೇ ಇಲ್ಲಿ ಊಟಕ್ಕೆ ತಯಾರು ಮಾಡ್ತೀವಿ. ನಾವೊಂದು ಇದು ಅಂದರೆ ಒಂದು 5 ಗಂಟೆ 6 ಗಂಟೆ ಎಷ್ಟು ಇದ್ದರೂ ನಾವು ಅದಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಅಂದಾಜು ಎಷ್ಟು ಗಂಟೆಯವರೆಗೆ ಅನ್ನ ಸಂತರ್ಪಣೆಗೆ ಈಗ ವ್ಯವಸ್ಥೆ ಇದೆ ಅಂತ ಅಂದರೆ ಇದು ಇಲ್ಲಿ ತಯಾರು ಮಾಡಿದ್ದು ಮುಗಿಯುವವರೆಗೆ ರಾತ್ರಿ 8 ಗಂಟೆ ಆಗ್ಬೋದು. ಆ ಒಂದು ನಿರೀಕ್ಷೆ ನಮ್ಮಲ್ಲಿ ಉಂಟು. ಬಂದವರಿಗೆ ಕಡಿಮೆ ಆಗಬಾರ್ದು ಅಂತ ನಮ್ಮ ನಡೀತದ ವಸ್ತ್ರ ವಿಸ್ತರಣೆಯ ಈಗ ಕಾರ್ಯಕ್ರಮ ನಡೀತಾ ಇದೆ. ಆ ವಸ್ತ್ರ ವಿತರಣೆಯ ಕಾರ್ಯಕ್ರಮ ಎಷ್ಟು ಹೊತ್ತು ಮುಗಿಯುತ್ತದ ಅಷ್ಟು ಹೊತ್ತು ಬಂದ ಜನರಿಗೆಲ್ಲ ಅನ್ನದ ಸಂತರ್ಪಣೆ ಇದೆ. ಮತ್ತು ಬೆಳಿಗ್ಗೆ ಊಟ ಕಾಫಿ ಇತ್ತು. ಆನಂತರ ಪಾನೀಯ ಕುಡಿಯಲಿಕ್ಕೆ ಬರೀ ಒಂದು ಲಿಂಬೆ ಹುಳಿ ಶರ್ಬತ್ತನ್ನು ನೇರವಾಗಿ ಕೊಟ್ಟಿದ್ದೇವೆ ಎಲ್ರಿಗೂ. ಬರೀ ಒಂದು ಇದಲ್ಲ,
ಐಸ್ ಹಾಕಿ ಅಂಥದ್ದಲ್ಲ, ಲಿಂಬೆ ಹುಳಿ ಶರ್ಬತ್ತನ್ನು ನೇರವಾಗಿ ಕೊಟ್ಟಿದ್ದೇನೆ. ಜನರಿಗೆ ಆರೋಗ್ಯ ಹಾಳಾಗದ ಒಂದು ಸ್ಥಿತಿಯಲ್ಲಿ ಒಳ್ಳೆಯ ಉತ್ತಮವಾದ ಅಡಿಗೆ ಅವನ್ನು ಮಾಡಿ ಜನರಿಗೆ ವಿತರಿಸುವಂಥ ಕೆಲಸ ನಮ್ಮ ಜವಾಬ್ದಾರಿಯನ್ನು ನಾವು ವಹಿಸಿಕೊಂಡು ಮಾಡಿದ್ದೇವೆ. ಸೊ ಬಹುಶಃ ಯಶಸ್ವಿಯಾಗಿ ನಡೀತಾ ಇದೆ, ಇನ್ನಷ್ಟು ಆಗಲಿ. ಖಂಡಿತ 100ರಲ್ಲಿ 100 ನಾವು ಮಾಡಿದಂಥ ಕೆಲಸ ಯಶಸ್ಸು ಆಗಿದೆ ಅನ್ನುವ ಒಂದು ತೃಪ್ತಿ ನಮ್ಮಲ್ಲಿ ಇದೆ. ಖಂಡಿತ ಈ ಮಾಲಿಂಗೇಶ್ವರ ದೇವರ ದಯದಿಂದ ಅದು ಖಂಡಿತ ನೆರವೇರಿದೆ ಅನ್ನೋ ಒಂದು ಸಂತೋಷವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಧನ್ಯವಾದಗಳು. ಇನ್ನೊಂದಷ್ಟು ವಿಚಾರಗಳನ್ನು ತಿಳಿಸುವಂಥದ್ದಿದೆ. ನೋಡಬಹುದು ದೊಡ್ಡ ಗಾತ್ರದ ಪಾತ್ರೆಗಳಲ್ಲಿ ಇಲ್ಲಿ ತಯಾರಾಗಿದೆ. ಇಲ್ಲಿ ಬಹುಶಃ ವಾಣಿಸಿಗರು ಕೂಡ ನಿರಂತರವಾಗಿ ತಯಾರಿಯ ಪ್ರಕ್ರಿಯೆಯಲ್ಲಿ ದೊಡ್ಡ ಹಂಡೆಗಳಿಂದ ಈ ಒಂದು ತಯಾರಾಗಿರುವಂಥ ಉತ್ಪನ್ನಗಳನ್ನು ಅಥವಾ ಐಟಮ್ಗಳನ್ನು ತೆಗೆದು ಬಡಿಸೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ನಿರಂತರವಾಗಿ ಇಲ್ಲಿಂದ ಬಡಿಸುವ ಕೌಂಟರ್ಗಳಿಗೆ ಈಗಾಗಲೇ ಹೇಳಿದರು 8 ಕೌಂಟರ್ಗಳ ಮೂಲಕ ಇಲ್ಲಿ ಒಂದು ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲೆಲ್ಲ ಕಡೆಗಳಿಗೂ ಕೂಡ ಅದನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸಗಳು ಕೂಡ ನಿರಂತರವಾಗಿ ನಡೀತಾ ಇದೆ. ತಂದು ಅಲ್ಲಿಂದ ಪಾಕಶಾಲೆಯಿಂದ ತಂದು ಈ ಒಂದು ಡಿಸ್ಟ್ರಿಬ್ಯೂಷನ್ ಏರಿಯಾ ಏನಿದೆ ಇಲ್ಲಿ ತಂದು ಇಡ್ತಾ ಇದ್ದಾರೆ. ಅಲ್ಲಿಂದ ಮತ್ತೆ ವಿತರಣೆಯಾಗುವಂಥದ್ದು. ಇಲ್ಲಿ ನೋಡಬಹುದು ಪಲ್ಯ ಕೂಡ ತಯಾರಾಗಿರುವಂಥದ್ದು. ಈಗಾಗಲೇ ಸರಿಸುಮಾರು 12,000ಕ್ಕೂ ಅಧಿಕ ಮಂದಿ ಊಟವನ್ನು ಅಥವಾ ಅನ್ನದಾನವನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನೊಂದಷ್ಟು ಜನ ಊಟ ಮಾಡೋದಕ್ಕೆ ಬಾಕಿ ಇದೆ. ಇನ್ನೂ 10,000 ಜನ ಎಕ್ಸ್ಟ್ರಾ ಬಂದರೂ ಕೂಡ ಅವರಿಗೂ ಬೇಕಾದಂಥ ವ್ಯವಸ್ಥೆಗಳೆಲ್ಲವೂ ಕೂಡ ಇದೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಹೇಳಿದ್ದಾರೆ. ಇನ್ನು ಇಷ್ಟು ಜನರಿಗೆ ಕೂಡ ಒಂದು ಅಡುಗೆ ತಯಾರಿಯ ಜವಾಬ್ದಾರಿಯನ್ನು ಬಾಣಸಿಗರಾಗಿ ವಹಿಸಿಕೊಂಡಿರುವಂಥವರು ಜಯಕೀರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಗಿತ್ತು ಜವಾಬ್ದಾರಿ, ಯಾವ ರೀತಿ ನಿರ್ವಹಿಸಿದ್ರಿ? ಎಲ್ಲ ತೊಂದರೆ ಇಲ್ಲ, ಆರಾಮಾಗಿದೆ. ಎಲ್ಲ ಸಾಮಾನು ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ಇತ್ತು. 14,000 ಅಡುಗೆ ಮಾಡಿದ್ದೇವೆ ನಾವು. ಹೌದು, 14,000 ಜನರಿಗೆ ಅಡುಗೆ ತಯಾರಿ ಮಾಡಿದ್ದೇವೆ. ಯಾವಾಗ ಶುರು ಮಾಡಿದ್ರಿ ನಿಮ್ಮ ಕೆಲಸಗಳು? ಬೆಳಿಗ್ಗೆಯಿಂದ, ನಿನ್ನೆ 9 ಗಂಟೆಯಿಂದ ಶುರು ಮಾಡಿದ್ದೇವೆ. ಅಂದರೆ ನೀವು ನೋಡಿದ ಹಾಗೆ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಪುತ್ತೂರಿನಲ್ಲಿ, ಇಷ್ಟು ದೊಡ್ಡ ಮಟ್ಟದ ಅಡುಗೆ ಮಾಡಿದ್ದೆ. ಇವರದ್ದೇ ಫಂಕ್ಷನ್, ಕಂಬಳದ್ದು 2 ಸಲ ಕಂಬಳದ್ದು ಮಾಡಿದ್ದೇನೆ. ಇವರದ್ದೇ ಅಷ್ಟೇ, ಮತ್ತೇನು. ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಇವತ್ತು ಫಸ್ಟ್. ಹೌದು, ಆ ಒಂದು ಹೊಸ ಅನುಭವ ಹೇಗೆ? ಇದು ಬ್ರಹ್ಮಾವಸ್ಥದಲ್ಲೇ ಮಾಡಿದ್ದೇವೆ ನಾವು, ನಮ್ಮೂರಲ್ಲಿ ಬೆಳಂಜಲಲ್ಲಿ. ಈಗ ಏನೆಲ್ಲ ಮೆನು ಇತ್ತು ನಿಮಗೆ? ಏನೆಲ್ಲ? ಉಪ್ಪಿನಕಾಯಿ ಪಲ್ಯ, ಕುದ್ದಿಯರು ಸಾರು, ಚಟ್ಟಂಬಡೆ, ಪಾಯಸ, ಅನ್ನ ಅಷ್ಟೇ. ಜೈನರ ಒಂದು ಆಹಾರ ಪದ್ಧತಿ ಹೇಗೆ ಬಂದವರು ನಮಗೆ ಮಾಡಿಕೊಟ್ಟಿದ್ದೇವೆ ನಾವು. ಜೈನರ ಒಂದು ಆಹಾರ ಪದ್ಧತಿ ಹೇಗೆ ಅದನ್ನು ಆ ಶೈಲಿಯಲ್ಲಿ ನಾವು, ಇವರು ಜೈನರೇ, ನಾವು ಇದೀಗ ಅದನ್ನು ಮಾಡಿ ಇವರೆಲ್ಲ ಅವರಿಗೆಲ್ಲ ಹಂಚಿದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಂಥ ಒಂದು ಕೆಲಸಗಳು ಮುಂದಕ್ಕೆ ಕೂಡ ನಡೀಲಿ ಅನ್ನುವಂಥದ್ದು. ಪಾಕಶಾಲೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಇನ್ನೊಂದಷ್ಟು ತಂಡದ ಪ್ರಮುಖರಿದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡುವುದಕ್ಕೆ ಅಶೋಕ್ ಕುಮಾರ್ ರೈ, ಅರ್ಪಿಣಿಗುತ್ತು ಅವರಿದ್ದಾರೆ. ಎಲ್ಲ ಒಂದು ಉಸ್ತುವಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದೆ ಅಂತ ಹೇಳ್ಬೋದು ತಂಡ. ಮಾತಾಡೋಣ ಸರ್, ಹೇಗಿತ್ತು ನಿಮ್ಮ ಜವಾಬ್ದಾರಿ? ಎಂಕ್ಲೆಗೆ ಜವಾಬ್ದಾರಿ ಬಂಡ ಕೋಡೆ ಶುರು ಮಲ್ತದೆ. ಎಂಕ್ಲ ಒಂಜಿ ಅಡಿಗೆ ಮಲ್ತದೆ ಉಲಾಯಿಡ್ದು ಒಂಜಿ ವಿತರಣೆ ಮನ್ಪಣಂಚಿನ ಖಾಲಿ ತಯಾರು ಮಂತ್ ಕೊರಿಯರ ಮಾತ್ರ ಎಂಕ್ಲೆಗೆ ಐದು ಬೊಕ್ಕ ವಿತರಣಾ ಸಮಿತಿ ಮನ್ನದು ಬೇತೆ ಮಲ್ತದೇರು. ಆ ಸಮಿತಿ ದಾಖಲು ಎಂಚ ಬಣ್ಣದ ಐತೆ ಮಲ್ಪ ರೆಡಿ ಮಲ್ಪನಾಕಲು ಎಂಗ್ಲೆ ಕೋಡೆಡ್ಕ ಭಾರಿ ಪೊರ್ಲ ಸ್ಪಂದನೆ ಕೊಡ್ದು ಭಾರಿ ಪೊರ್ಲ ಅಡಿಗೆ ಮಲ್ತದೇರು. ಅಡಿಗೆ ಮಂತದ್ದು ಸಿಹಿಯಾದ ಏತ್ತು ಪೊರ್ಲು ಮಣ್ಣನ ಆತ್ ರುಚಿಯಾದ ಮಂತ್ ಕೊರ್ನಂಚಿನ ಅಡಿಗೆ ಭಾರಿ ಪುಗಾರ್ತೆ ಬರ್ತದೆ ನಂಗೆ. ಅಂಚೆ ಅದು ಭಾರಿ ಪೊರ್ಲದ ಅಡಿಗೆ ಮಂತ್ ಕೊರ್ನಂಚಿನ ಎಂಕಲ್ನ ಜಯನ್ನೇ ಉರುವದಾರು ಅಂದು 60 ಬಾರ್ನ ತಂಡ ಸಾಧಾರಣ ಒಂಜಿ 30 ಜನದ ತಂಡ ಅಕ್ಲು ಭಾರಿ ಪೊರ್ಲಡೆ ಕೋಡೆಡ್ಕೊಂಜಿ ಒಂಜಿ ಚೂರ್ಲ ಜೆಪ್ಪಂದೆ ಅಕ್ಲು ರಾತ್ರಿ ಪಗೆಲ್ ಕೆಲಸ ಮಂತದ್ದು ಈತ ಜನಕ್ಕೆ ಸಾಧಾರಣ ಒಂಜಿ 10-25 ಜನ ಮಿತ್ತು ಒಣಸು ಮನ್ಪಂಚಿನ ವ್ಯವಸ್ಥೆ ಮಲ್ತದ. ಆ ವ್ಯವಸ್ಥೆ ಮನ್ಪನೆಗೆ ಅಕ್ಲ ಪೂರ್ಣ ಸಹಕಾರ ಕೊಡ್ತೇನೆ. ಅಂಚಂತೆ ಈ ಮಲ್ಪದ ಮಹಾಗಣಪತಿ ಅಂಚನೆ ಮಹಾಲಿಂಗೇಶ್ವರ ದೇವರಿ ಎಂಕ್ಲೆಗೆ ಅವತ್ತಂದೆ ಸ್ಥಳ ಸಾನ್ನಿಧ್ಯದ ದೈವ ದೇವಿಯರು ಮಾತೇರ್ಲ ಎಂಕ್ಲೆ ಬೋಡನ ಅಂಚಿನ ಸಹಕಾರ ಕೊರ್ನೇಡ್ದ ಅವರ ಎಂಕ್ಲ ಈ ಕಾರ್ಯಕ್ರಮ ಬಾರಿ ಯಶಸ್ಸಾತನ ಪನ್ಪಣೆ ಮಾತ ಜನಕ್ಕಲ್ಲ ಪಾಯ್ದು ಕೇರ್ನಂಚಿನ ಎಂಕ್ಲೆ ಅವಕಾಶ ದಿಕ್ಕದಂಡೆ ನೆಕ್ ಮಾ ದೇವರನ ಆಶೀರ್ವಾದನೆ ಮುಖ್ಯ ಪಂಡೊಂದು ಅಂಚನೆ ಅನ್ನಪೂರ್ಣೇಶ್ವರಿ ಎಂಕ್ಲೆಗೆ ಭಾರಿ ಬೋಲದ ಆಶೀರ್ವಾದ ಕೊಡ್ತಲ್ಲ ಪಂಡದು ಏನಂಜಿ ಪಾತ್ರ ಪಂಡೋದಲ್ಲೇ ಒಂದೊಂಜಾತ್ ಜವಾನರಲ್ಲಿ ಟೀಮ್ ಅಕಲ ಪಾತ್ರಗ. ನಮಸ್ಕಾರ. ಎಂಚತ್ತಾರೆ ನಿಖಲ್ ಒಂಜಿ ಎಕ್ಸ್ಪೀರಿಯನ್ಸ್? ಎಂಕೆಲ್ಲ ಎಕ್ಸ್ಪೀರಿಯನ್ಸ್ ಬಂದಾಗ ಪೂರ ಅಶೋಕ್ ರೈಕೆಲ್ಲ ಅಭಿಮಾನದ ಒಂಜಿ ಟೀಮ್ ಅಂದಿತ್ತ ಪೂರ ಒಂಜಿ 150-200 ಜನತ ಎಂಗ್ಲೆಗೆ ಒಣಸು ಸಪ್ಲೈ ಮನ್ಪುಣ ಬಲಸುನ ಪೂರ ಜವಾಬ್ದಾರಿ ಒಂದು ಹಿರಿಯಾಗಲ ಪೂರ ಸಪೋರ್ಟುಡು ಪೂರ ಬೇಲೆ ಆರಾಮ್ಸೆ ಒಂದು ದಾಲ ತೊಂದರೆ ಒಂದೆ ಬತ್ತನ ಆಯ್ತು ಒಂಜಿ ಇತ್ತೆ ಆಲ್ರೆಡಿ ಒಂಜಿ 15,000 ಜನ ಕಾಂಡು ಒಣಸು ಪೂರ ಪೊರ್ಲೋಡು ಮಂತದ್ದು ಒಂಜಿ ನಿದ್ದ ಒಂಜಿ ಕಾರ್ಯಕ್ರಮ ಯಶಸ್ವಿ ಆಟು ಎಂಗ್ಲ ಮುರಂದೊಂಜಿ ಪುಡಿರೊಂದುಲ್ಲ ಬಯ್ಯನಾಗ ಆಪುಂಡು ಯಶಸ್ವಿ ಆಪುಂಡು ಪೂರ. ನಮ್ಮ ನಾಲೆಜ್
ಪೂರ ಇಂಬೇರ ನೇತೃತ್ವ ಎಂಕಲ್ ದಾದ ಪೂರ ಮಲ್ಪುರ ಇನ್ನು ಪೂರ ಮಲ್ತದಂಡು ಶೋಕ ದಾವೊಂದು ಈ ಜನಕ್ಕೆ ವನಸ್ಸು ಕೊರನೆ ನಮ್ಮ ಒಂಜಿ ಪುಣ್ಯ ಆತ ಕೆಲಸ ನಾವು ನಮ್ಮ ನಾಲೆಜ್ಜಿ ಅಶೋಕರ ಒಂಜಿ ಅಭಿಮಾನ ನಮ್ಮ ಪತ್ತು ಬೇಲೆ ಮಲ್ತಂದಿಲ್ಲ. ಒಂದು ನಿಮಿಷ ಎನ್ನೊಂಜಿ ರಡ್ಡು ಎನ್ನೊಟ್ಟಿಗೆ ಎತ್ತನೊಂಜಿ ರಡ್ಡು ಜನ ಒಲ್ಲೇರು ವಾರಿಸನ್ನೆಲ್ಲ ಕೇಶವಣ್ಣೆಲ್ಲ ಅವು ನಮ್ಮ ಒಟ್ಟಿಗೆ ಎತ್ತ ಟೀಮ್ ಬಲೆ ಕೇಶವಣ್ಣ ಬಲೆ ಅವರ ಪೂರ್ಣ ಸಹಕಾರನ ಕೊರ್ನಂಚಿನ ಎನ್ನ ಕೋಡೆಡ್ದು ಇನ್ನಿ ಮುಟ್ಟಲ್ಲ ಈತು ಪೊರ್ತು ಮುಟ್ಟಲ್ಲ ಸಹಕಾರ ಕೊರ್ನಂಚಿನ ವಾರಿಸನ್ನೆಲ್ಲೇರು ಅಂಚನೆ ಕೇಶವ ಭಂಡಾರಿ ಕೈಪೋಲ್ಲೇರು ಅಂಚನೆ ಎಂಕ್ ಬೇರೆ ತಟ್ಟದ ಪೂರ ಸಹಕಾರ ಕೊರ್ನಂಚಿನ ಅಶೋಕ್ ರೈನ ಅಭಿಮಾನಿ ಬಳಗ ರೈ ಎಸ್ಟೇಟ್ದ ಅಶೋಕ್ ರೈ ಯಾನ್ಲ ಅಶೋಕ್ ರೈ ಆಂಡಲ್ಲ ಯಾನ್ ಅರ್ಪಿಣಿ ಗೊತ್ತು ಆರು ರೈ ಎಸ್ಟೇಟ್ ಕೋಡಿಂಬಾಡಿದಾರೆ ಅಂಡ ಎಂಕ್ಲ ಒಂಜಿ ಅಭಿಮಾನ ಐಡ್ದ ಅದು ಆರ್ನ ಅಭಿಮಾನಿ ಬಳಗದಾಗಲ ಸೇರೊಂದು ಮಂತನ ಕೆಲಸಕ್ಕೂ ಮಾತೆರೆಗಳ ದೇವರು ಎಡ್ಡೆ ಮನಪಡಂದು ಯಾನೊಂಜಿ ದೇವೇಡ ನಟ್ಟೊಂದುಲ್ಲೆ. ಸೊ ಇದಿಷ್ಟು ಇಲ್ಲಿನ ತಂಡ ಹೇಳಿರುವಂತಹ ಮಾಹಿತಿ. ಒಟ್ಟು ಪಾಕಶಾಲೆಯ ಒಂದು ಚಿತ್ರಣವನ್ನು ತೋರಿಸಿದ್ದೇವೆ. ಅಲ್ಲಿ ನೋಡಬಹುದು ಒಂದು ಜೈನರ ಶೈಲಿಯ ಉಪ್ಪಿನಕಾಯಿಯನ್ನು ಕೂಡ, ಹುಣಸೆ ಹುಳಿಯ ಉಪ್ಪಿನಕಾಯಿ, ಬಹಳಷ್ಟು ರುಚಿಕಟ್ಟಾದಂಥ ಒಂದು ಉಪ್ಪಿನಕಾಯಿ ಕೂಡ ಇಲ್ಲಿ ಬಂದಂತಹ ಜನರಿಗೆ ಊಟದ ಜೊತೆಗೆ ಸವಿಯೋದಕ್ಕೆ ಸಿದ್ಧ ಇದೆ ಅನ್ನುವಂಥದ್ದು. ಸೊ ಮೆನು ಯಾವುದೆಲ್ಲ ಇದೆ ಅನ್ನುವಂಥದ್ದನ್ನು ಕೂಡ ನೋಡಿದ್ರಿ. ಸೊ ಈ ಮೂಲಕ ಬಂದಂತಹ ಅಷ್ಟೂ ಜನರಿಗೆ ಯಾವುದೇ ರೀತಿಯ ಕೊರತೆಯಾಗದ ಹಾಗೆ ಒಂದು ಅನ್ನ ಸಂತರ್ಪಣೆಗೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಬಹುಶಃ ಇದು ಪುತ್ತೂರಿನ ಒಂದು ಇತಿಹಾಸದಲ್ಲೇ ಒಂದು ಮೈಲಿಗಲ್ಲಾಗುವಂಥ ಕಾರ್ಯಕ್ರಮ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಸಮದ್ ಕುರಿಯ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.